ಗೈಸ್ ನಮಸ್ಕಾರ ಮಾತಿರೆಗಳ ಎಂಚೊಳ್ಳ ಪೂರ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ನಮಗೆ ನೀವು ಹಿಲ್ಲಿಗೆ ಟ್ರಕ್ಕಿಂಗ್ ಹೋದಿಲ್ಲ. ರಾಯಕೋಟೆ ಒಂದು ಮಂಜಿನ ಹಿಲ್ಲಿಗೆ ಟ್ರಕ್ಕಿಂಗ್ ಹೋದಿಲ್ಲ. ರಾಯಕೋಟೆ ಒಂದು ಮಂಜಿನ ಹಿಲ್ಲಿಗೆ ಟ್ರಕ್ಕಿಂಗ್ ಹೋದಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಸೊ ಇದು 20 ಮಿನಿಟ್ಸ್ ನಿಗಲೇ ಸನ್ರೈಸ್ ಪಾಪ ರೆಡ್ ಎಕ್ಸ್ಪೀರಿಯನ್ಸ್ ಉಂಟು. ಆ ಎಕ್ಸ್ಪೀರಿಯನ್ಸ್ ನಿಗಲೇ ಶೇರ್ ಮಾಡ್ತಾ ನಿಗಲೇ ಬರುತ್ತೆ. तो चलिए शुरू करते हैं. ಅಜ್ಜರೇ ರಾಯಕೋಟೆ ಒಲೆ ಬೋಡು. ಇವ್ನು ಯಾವನ ಸೆಡೆ ನನ್ನ ಮಗ? ರಾಯಕೋಟೆ ಇಂಚ ಬೋಡಾ? ಮೂಲ್ತುಲೆಗೆ ತಾರ ಇವರು ನಮ್ಮ ಊರ್ದಲ್ಲೇ ಕೊನೆ ಉಂಟು. ಅನ್ನಂದು ಒಂದು ನಮ್ಮ ಎಂಚ ಅವನು ಗೊತ್ತಂಡೆ. ಒಂದು ನಮ್ಮ ಊರಿದ್ನಲ್ಲೇ ಕೊನೆ ಕೋಸ್ಟಲ್ ಏರಿಯಾದ ನಾನು ತುಲೆ ನಮ್ಮ ಊರೇ ಆಯ್ತ ಅದೆರಡಕ್ಕೆ ಏನ್ ಕಣ ರಾಯಕೋಟೆ ಸೈಡ್ ಬೋಡ ಮೂಲ ಬರೀ ಪುಡ ರೋಡ್ ಬರೆಯೋದಿಲ್ಲ ಸೇವಂತಿಗೆದ ನನ್ನ ಸೇಲೆಯಲ್ಲಿ ಕಮ್ಮಂತಿಯೇ ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ಕಮ್ಮಂತಿಯೇ ಮಲ್ಲಿಗೆಗಿಂತ ಹೆಂಗೆ போனோம் ಅಂಕಲ್ ಬೆಟ್ಟಕ್ಕೆ ಹೆಂಗೆ ಹೋಗೋದು? ಬೆಟ್ಟಕ್ಕೆ ಎಂಚ ಬೋಡು? ಅಂದ ರಾಯಕೋಟಿ ಬೆಟ್ಟ ಅಲ್ವಾ? ಕೇರಳ ಮಂಗಳೂರು. ಕರ್ನಾಟಕ ಮಂಗಳೂರು ಹೌದು. ಓಕೆ ನಡ್ಕೊಂಡು ಹೋಗೋದು. ಆಯ್ತಾಯ್ತು ಓಕೆ ಅಂಕಲ್ ಥ್ಯಾಂಕ್ ಯು. ಹೌದು ಎಲ್ಲ ಮಂಗಳೂರಿಂದ ಬಂದಿದ್ದು. ಆಯ್ತಾಯ್ತು ಮಾಡಲ್ಲ ಬಿಡಿ, ನಮ್ಮೂರಲ್ಲಿ ಯಾರು ಮಾಡ್ತಾರೆ. ಆಯ್ತಾಯ್ತು ಸರಿ ಓಕೆ. ಪಾಪ ಮುಗ್ಲಿಪುರ ಮುಳೆ ಜೈದಿತ್ತೀರಾ ಅಂದ ಮುಳ್ದಿಲ್ಲ ಮೇರಿದ್ನ ವಾರಿಗೆ ಸಿಯಾಗು ಅವನ್ನ ಎನ್ನಮ್ಮೆ ತಾನೇ ವೈದ್ಯ ಎನ್ನಮ್ಮೆ ಓರೇ ಓದಿರ್ತಾರೆ ಇವರು ತೂನಾಗಿ ಗುರ್ತೈಕ ಗಾಯ್ಸ್ ವೆಲ್ಕಮ್ ಟು ರಾಯಕೋಟೆ.
ಗೈಸ್ ಆಲ್ರೆಡಿ ನಮ್ಮೈತೆ ರಾಯಕೋಟೆ ಫೋರ್ಟ್ಗೆ ಎತ್ತದ ಓಕೆ ಮತ್ತು ತೂವಲ್ ನಿಕ್ಲೆ ಮುಂದೆ ಫೋರ್ಟ್ ಇನ್ನು ಆ್ಯಕ್ಚುಲಿ ತಮಿಳ್ನಾಡು ಬೆಂಗಳೂರದ್ದು ಮುಟ್ಟ ಆಲ್ನ ಬಲ್ಪೂರ ರೈಡ್ ಬರ್ತದೆ ಮುಲ್ಪೂರ ಸನ್ರೈಸ್ ಪೂರ ತೂಪುನ ಐಟಿಪ್ನ ಮಜಾ ಬೇತೆ ವೈಟ್ ಲೈಜ್ ಅವೆಲ್ಲ ಮೇಯ್ನ್ ಆತ ಫ್ರೆಂಡ್ಸ್ನಾಗ ನೋಟ್ ಅಲ್ಲ ಇಂಚ ಬೋರ್ಡು ಅಣ್ಣ ಮುಗಿನಾ ಅಕ್ಕೆ ಇರೋಂಜಿ ರೆಡ್ ಬುಲ್ ಬತ್ತಾತ್ ತೋಡು ಸೂಪರ್ ಯಾ ಬೈಕ್ ಉಂಟಲ್ಲ ಬೈಕ್ ಉಂಟು ಒಂದು ಬೈಕಲ್ಲೇ ಬರ್ತದೆ ಅವೇ ನಮ್ಮ ಜವನೇ ಇನ್ನ ಲಾಗರ್ನಲ್ಲ ಏತ್ ಜನ ಓಕೆ ಮುಲ್ಪ ನಾಲೆಜ್ಜಿ ತುಯ್ಯಾರ ಪೊಯ್ ಮಿತ್ ಹಲೋ ಗೈಸ್ ಜಾನಿ ಅಬ್ರಾಮ್ ಒಂಜಿ 100 ಮೀಟರ್ ಬೈದ ಆಲ್ರೆಡಿ 100 ಮೀಟರ್ಗೆ ಸುಸ್ತು ಆ್ಯಕ್ಚುಲಿ ನಮ್ಮ ಇದ್ದೆ ಸನ್ರೈಸ್ ತುಯ್ಯಾರಂದೇ ಬರ್ತೀನಿ ಸನ್ರೈಸ್ ಆತೀತೆ ಸಣ್ಣ ಸೆಂಟರ್ ನಾನು ಅದಿರ್ತಿಲ್ಲ ನಾನು ಬರ್ತಡ ನಮ್ಮೈತೆ ದೇವಸ್ಥಾನಕ್ಕೆ ಹೋಗಿಲ್ಲ ಗಾಯಪನ್ನೆ ಅವೇ ಕೆಲಸ ಮಲ್ಪಿರೋದು ದೇವರನ್ನ ನೆನಪೊಳಗೆ ಸೊ ಆ ಕೆಲಸ ನೆಂಕ್ಲೈತೆ ಮಲ್ದೊಂದಲ್ಲ ದೇವಸ್ಥಾನಕ್ಕೆ ಹೋಗೋದಿಲ್ಲ ಆ್ಯಕ್ಚುಲಿ ಫುಲ್ ಗುಡ್ಡೆ ಅವ ಸೊ ನಮಕ್ ಮೂಲು ವಾಕಿಂಗ್ ಫೋನಾಗ ಅದನ್ನ ಒಂಜಿ ಫೀಲ್ ಆಗ ಒಂದು ಬರ್ತದೆ ಬಂಡೆ ತುಲಿ ಆನೆ ಉಂಟ ಪೋಪನ ಗೊತ್ತಿದೆ ತುಲೆ ಅಲ್ಲಿ ತೋಜಿನ ಕೋಟೆ ತುಂಬುದ ಕೋಟೆ ಸೊ ಒಂಜಿ ಕಲ್ಲು ನಮಗೆ ಎಂಜ ಕಟ್ಟದೇ ಇರ್ತದೆ ಇಂದು ಪೂರ ನಮಗೆ ತುಯ್ಯರ ಒಲ್ಲ ತಿಕ್ಕುಜಿ ಅದಕ್ಕೋಸ್ಕರ ಹೆಂಗ ಜಾಲಿ ಮಲ್ಪೇರ ಹೋಗುಜ ಇಂಜಿನ ಕೋಟೆಲೆಗೆ ಟ್ರಕ್ಕಿಂಗ್ ಪೂರ ಬರ್ನ ಐಕೆ ಓಲ್ಡ್ ಇಸ್ ಗೋಲ್ಡ್ ಬಂದ್ಪೇರ ಅದ ಸೊ ಅವೇಗೋಸ್ಕರ ಸೊ ಇಂಜಿ ಇಡೇ ಪೂರ ಬತ್ತಲ್ಲ ಇಂಚಿನ ಪೂರ ತುಯ್ಯರ ದಿಕ್ಕು ಒಂದು ದೇವಸ್ಥಾನ ದೇವರು ಸೊ ಚಪ್ಪಲ್ ದಾಯ ಬತ್ತೊಂದೆ ಬಣ್ಣ ಚಪ್ಪಲ್ ಬಣ್ಣ ಹೋಗ್ತೀನಿ ಸೊ ಮುಳ್ಳು ಗುಹೆ ಉಂಟು ನಿಮ್ಮ ಮುಳ್ಳು ಪೂರ ದೂಲೆಗೆ ಅಲ್ಪ ದೀಪಸ್ತಂಭ ಎಲ್ಲೆಲ್ಲೇ ಸ್ಟೆಪ್ ಮಾಡಿರ್ತಾನೆ ಸ್ವಲ್ಪ ಮಿತ್ತದಾಲೆ ಇದ್ದಿ ಅಲ್ಪ ದೀಪ ಬರ್ತವೆ ರಾಜಕ್ಕೆ ಸಾಕದೊಂದು ಒಂದು ಪೂರ ತೀಯರ ಹೊರಡು ಅಲ್ಟಿಮೇಟ್ ಅದು ವೆಹಿಕಲ್ ಮಾರ್ರೆ ಮ್ಯಾನ್ ಮೇಡ್ ಅತ್ತೆ ಆ್ಯಕ್ಚುಲಿ ನ್ಯಾಚುರಲ್ ವೆಹಿಕಲ್ ಇಂದೇ ಮುಲ್ಪ ಹೋಲು ಬರುತ್ತಲಿಗೆ ಏ ನಿಂಚ ಅಂತ ಮಾರೆ ನೂರ ನರ್ಮಣಿ ಮಾಲ್ ತಿಪ್ಪೇರು ಏ ಮುಲ್ದುಲೆ ಮಿರರ್ ಎಂದು ಓ ಮಿರರ್ ಹತ್ತಿ ಗೂಗೆ ಹತ್ತು ಮಾರೆ ನೀರಿಗೆ ಅವು ನ್ಯಾಚುರಲ್ ವೆಹಿಕಲ್ ಅಂದ ದೇವೇರನ್ ಸ್ಥಾಪನೆ ಮಾಡಿದ್ರು ಮುಲ್ಪ ಆ್ಯಕ್ಚುಲಿ ಅವು ನೀರವು ಅವು ಗುಹೆ ಹತ್ತವು ನೀರವು ರಿಫ್ಲೆಕ್ಷನ್ ಹಾಕೋಯ್ತು ಈ ರಿಫ್ಲೆಕ್ಷನ್ ಹೋಗ್ಬೋದು ಏನು ಅವು ಗುಂಡಿಂಡು ನೀ ಅವು ರಿಫ್ಲೆಕ್ಷನ್ ಆ್ಯಕ್ಚುಲಿ ಇಂದು ಪೂರ ಹಿಸ್ಟಾರಿಕಲ್ ಪ್ಲೇಸ್ ಓಡೆ ಮುಟ್ಟ ಹಾಲ್ ಮಲ್ತೇರು ಮುನ್ನ ಮಕ್ಕಳು ಮುಲ್ಪ ತೂವಲಿ ತೋಜಿನದ ಮಕ್ಕಳು ಪೂರ ಲವ್ವರ್ಸ್ಗೆ ಹಾಂ ಮಕ್ಕಳ ಅಮ್ಮೇರನ ಜಾಗಿನ ಒಂದು ಪೂರ ಧರ್ಮ ಜನ ಹಾಲು ಮಲ್ತು ಬಾರ್ಬೇರು ಒಂದು ಪೂರ ಬರೇ ಪುನಃ ಆಗತ್ತೆ ಜದ ಸಿ ಪ್ಲಾಸ್ಟಿಕ್ ದಕ್ಕು ನಾನಿಗಳು ತೋಳಿದೆ ಎಂದು ಪೂರ ಪ್ಲಾಸ್ಟಿಕ್ ಮಸ್ತ್ ಉಂಡು ಒಂದು ಪೂರ ಪೆಜರ್ ಆಪನ ಹಾಕು ಆ ನಮ್ಮನೆ ಉಂಡು ಸೊ ಏರ್ ಮಾತ ಬರ್ಪಾರ ಈ ಹಿಸ್ಟಾರಿಕ್ ಪ್ಲೇಸ್ಲಿಗೆ
ನಮ್ಮ ಪನ್ನ ನಮ್ಮರ್ಥ ಬರ್ಪನ ಜೋಕ್ಲು ಪೂರ ಅಂದು ಪೂರ ತೂವೋಡು ದಾಯಪನ ನಮಕ್ಕೆ ಈತ ಹಿಸ್ಟ್ರಿ ಪೂರ ಗೊತ್ತುಜೆ ಸೊ ನಮ್ಮನೆ ಈರೆ ಪೂರ ಬತ್ತು ತೂವೋಡ ಸೊ ಆ ಪೊರ್ತುಗಾನ ಈತ ಪೂರ ಕಜಾವ್ ಪಾಡ್ನ ಏರ್ಲ ಬರ್ಪುಜೆ ಸೊ ಗೌರ್ಮೆಂಟ್ ಒಂಚೂರು ಈ ಪ್ಲೇಸ್ಲೇಗ ಇಂಟ್ರೆಸ್ಟ್ಗೆ ತಂದು ಮಸ್ತ್ ನಾನು ಮಸ್ತ್ ಪೂರ ಇಂಪ್ರೂವ್ಮೆಂಟ್ ಮಲ್ಪೊಳಿ ದಾಲ ಇಂಪ್ರೂವ್ಮೆಂಟ್ ಆತಜಿ ಮಲ್ಪ ಅಂದತ್ತು ಒಬ್ಬೇ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಮಸ್ತ್ ಇಂಪ್ರೂವ್ಮೆಂಟ್ ಆತಜಿ ತೂಕ ದಾದಾಪನಂದು ಸೊ ಲೆಟ್ಸ್ ಗೋ ಹಿಸ್ಟಾರಿಕಲ್ ಕೋಟೆ ತೋಪ ಹೊಂಡದ ನಮ್ಮ ಏಪಲ ತುಬಂದು ಅಂಚಿನ ಕೋಟೆಲ್ ಈ ಹಿಸ್ಟಾರಿಕಲ್ ಪ್ಲೇಸ್ ಹುಡುಕೊಂಡು ಆ ಕೋಟೆನ ತೋಡ ತುಲೆ